ಕಿಶೋರ್ ಕೊಟ್ಟಾರಿ ರೈನೋಸ್ ವರ್ಸಸ್ ಸಂಪಂಗಿ ಬುಲ್ಸ್. ಮೊದಲ ಸ್ಪರ್ಧೆಯಲ್ಲಿ ಟೈಟನ್ಸ್ ವಿರುದ್ಧ ಸೋಲನ್ನು ಕಂಡರೂ ಕೂಡ ತಮ್ಮ ದ್ವಿತೀಯ ಸ್ಪರ್ಧೆಯಲ್ಲಿ ಗೆಲ್ಲುವ ಮೂಲಕ ಈ ಪಂದ್ಯಾವಳಿಗೆ ಮರಳುವ ವಿಶ್ವಾಸದೊಂದಿಗೆ ಸ್ವಾಗತ ಕೋರೋಣ ಡಿಜೆಯ ಧ್ವನಿಯ ಮೂಲಕ, ಬಣ್ಣ ಬಣ್ಣಗಳ ಬೆಳಕಿನ ಮೂಲಕ. ಕಿಶೋರ್ ಕೊಟ್ಟಾರಿ ರೈನ್ಸ್ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ನಡೆಯುವ ಈ ಒಳಾಂಗಣದಲ್ಲಿ ಕಾಣಸಿಗುವಂತಹ ಒಂದೇ ಒಂದು ಫ್ಲಕ್ಸ್ ಅಂದ್ರೆ ಅದು ಒಂದೇ ತಂಡದ್ದು. ಆ ತಂಡ ಇದೀಗ ನಿಮ್ಮ ಮುಂದೆ ಬರುತ್ತಾ ಇದೆ. ಸಂಪಾಂಗಿ ಸಿ ಅವರ ಮಾಲಕತ್ವದ ಸಂಪಾಂಗಿ ಬುಲ್ಸ್. ಪುರುಷರ ಅಂಕಣದ ತೀರ್ಪುಗಾರರ ಗಮನಕ್ಕೆ ಅಲ್ಲಿ ಲೈನಪ್ ಅನ್ನು ಮಾಡಿಸ್ಕೊಳ್ಬೇಕು. ನಮ್ಮ ಜೊತೆ ವಿಶೇಷ ಆಹ್ವಾನಿತ ಅತಿಥಿಗಳು ಈ ತಂಡಗಳಿಗೆ ಶುಭವನ್ನು ಹಾರೈಸಲು ಅಂಕಣಕ್ಕೆ ಆಗಮಿಸಲಿದ್ದಾರೆ. ಪುರುಷರ ಅಂಕಣದಲ್ಲಿ ನಡೆಯುವ ಈ ಪಂದ್ಯಾಟಕ್ಕಾಗಿ ವಿಶೇಷ ಆಹ್ವಾನಿತ ಅತಿಥಿಗಳು ಶುಭವನ್ನು ಹಾರೈಸಲು ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮ್ಯಾಂಗ್ಳೂರ್ ಸೌತ್ ಡಿವಿಷನ್ ಮೋಸ್ಟ್ ರೆಸ್ಪೆಕ್ಟೆಡ್ ರಾಮರಾವ್ ಮತ್ತು ಅವರ ಜೊತೆ ದಕ್ಷಿಣ ಕನ್ನಡ ಫೈನಾನ್ಸ್ ಅಸೋಸಿಯೇಷನ್ ಇದರ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾದಂತಹ ಪ್ರೀತಮ್ ಶೆಟ್ಟಿ, ಅಂತಾರಾಷ್ಟ್ರೀಯ ಕಬಡ್ಡಿ ಪಟು ಉದಯ ಚೌಟ ಮತ್ತು ಮಂಗಳೂರು ಕಬಡ್ಡಿ ಅಸೋಸಿಯೇಷನ್ನ ಕಾರ್ಯಾಧ್ಯಕ್ಷರಾದಂತಹ ರತನ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಈ ಮಹೋನ್ನತ ಅತಿಥಿಗಳಿಗೆ ಜೊತೆಯಲ್ಲಿ ದೇವದಾಸ್ ಕಾಪಿಕಾಡ್ರವರು ಸಹ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಗೌರವಾನ್ವಿತ ರಾಜೇಶ್ ಬ್ರಹ್ಮಾವರ್ ಅವರು ನಮ್ಮ ಅಂಕಣಕ್ಕೆ ಪ್ರವೇಶವನ್ನು ಮಾಡಬೇಕು. ರಾಜೇಶ್ ಬ್ರಹ್ಮಾವರ್ ಸರ್, ದಯವಿಟ್ಟು ಪುರುಷರ ಅಂಕಣದಲ್ಲಿ ತಮ್ಮ ಉಪಸ್ಥಿತಿ ಆಗಬೇಕು ಎಂಬ ಭಿನ್ನಾಹವನ್ನು ಮಾಡೋರಿದ್ದೇವೆ. ರಾಜೇಶ್ ಬ್ರಹ್ಮಾವರ್. Most respected Ramarao sir, respected Pritham Shetty sir, respected Uday Chauta sir, respected Ratan Shetty, Devdas Kapikad sir, ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿ ನಮ್ಮ ಜೊತೆ ಇದ್ದಾರೆ. ರಾಜೇಶ್ ಬ್ರಹ್ಮಾವರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರ ಉಪಸ್ಥಿತಿಯಲ್ಲಿ ಈ ತಂಡಗಳಿಗೆ ಶುಭವನ್ನು ಹಾರೈಸುವಂತಹ ಈ ವೇಳೆ ಕೂಟದ 7ನೇ ಪಂದ್ಯ ಕಿಶೋರ್ ಕೊಟ್ಟಾರಿ ರೈನ್ಸ್ ಜೊತೆ ಸಂಪಾಂಗಿ ಬುಲ್ಸ್. ಪ್ರಥಮ ಪಂದ್ಯದಲ್ಲಿ ಪರಾಜಿತಗೊಂಡಂತಹ ಕಿಶೋರ್ ಕೊಟ್ಟಾರಿ ರೈನ್ಸ್ ಆದರೆ ಗೆಲುವನ್ನು ದಾಖಲಿಸಿದಂತಹ ಸಂಪಾಂಗಿ ಬುಲ್ಸ್ ತಂಡ ಇದೀಗ ಪರಸ್ಪರ ಸೆಣಸಾಟದಲ್ಲಿ. 10, 9,
8, 7, 6, 5, 4, 3, 2, खेल कबड्डी। ಭಾಸ್ಕರ್ ದಾಳಿಯಲ್ಲಿ ತನ್ನ ಪ್ರಥಮ ದಾಳಿಯನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ ರೈನೋಸ್ ತಂಡದ ಪರವಾಗಿ. ಕಳೆದೆರಡು ಪಂದ್ಯದಲ್ಲೂ ಕೂಡ ತಂಡದ ಪರವಾಗಿ ಅದ್ಭುತ ದಾಳಿಯನ್ನ ಸಂಘಟಿಸಿದಂತ ಒಬ್ಬ ಅನುಭವಿ ದಾಳಿಗಾರ. ಟ್ಯಾಕಲ್ಗಾಗಿ ಪ್ರಯತ್ನವನ್ನ ಕಂಡ್ರು. ಮೋಹಿತ್ ನಂಬರ್ 3 ಮೋಹಿತ್ ಈ ಬಾರಿ ದಾಳಿಯಲ್ಲಿ ಯಶಸ್ಸು ಸಿಗ್ತಾ ಇದೆ ಸಂಪಂಗಿ ವುಲ್ಸ್ ತಂಡಕ್ಕೆ. ಭರವಸೆಗಳ ಮುಖಾಂತರ ದಾಳಿಯಲ್ಲಿ ಸತತವಾಗಿ ಯಶಸ್ಸನ್ನ ಗಳಿಸಿಕೊಂಡಿರತಕ್ಕಂತಹ ಒಬ್ಬ ಏಕೈಕ ದಾಳಿಗಾರ. ಮುಖೇಶ್ ಬೋನಸ್ಗಾಗಿ ತನ್ನ ಬಲಿಷ್ಠವಾದಂಥ ಪ್ರಯತ್ನದಲ್ಲಿ ಬೋನಸ್ನೊಂದಿಗೆ ವಾಪಸ್. ಭಾಸ್ಕರ್ ರೈನೋಸ್ ಈ ಭಾರಿ ಗರ್ಜನೆಯಲ್ಲಿ ಸೂಪರ್ ಡೂಪರ್ ರೈಡ್ ರೈನೋಸ್ ಪರವಾಗಿ ಭಾಸ್ಕರ್ ಎಂಬ ಅದ್ವಿತೀಯ ಅಸ್ತ್ರ ಸೂಪರ್ ಡೂಪರ್ ದಾಳಿಗಳಲ್ಲಿ ಯಶಸ್ಸು. ಆರು 2 ಎಂಬ ಅಂಕ ಗಳಿಕೆಯಲ್ಲಿ 4 ಅಂಕಗಳ ಮುನ್ನಡೆಯನ್ನ ಗಳಿಸಿಕೊಳ್ತಾ ಇದೆ ಅರ್ಜುನ್ ಕಾಪಿಕಾಡ್ ನಾಯಕತ್ವದ ರೈನೋಸ್. ಸಂಘಟಿತವಾದಂತ ಪ್ರದರ್ಶನ ಕಂಡುಕೊಳ್ಳುತ್ತಾ ಇದೆ ಕಿಶೋರ್ ಕೊಠಾರಿ ರೈನೋಸ್. ವಿಶೇಷ ಶೈಲಿಯ ಕೇಶವಿನ್ಯಾಸದ ದಾಳಿಗಾರನ ಯಶಸ್ಸಿನ ದಾಳಿಯಲ್ಲಿ ಅಫಿಷಿಯಲ್ ಟೈಮ್ ಔಟ್ ಅನ್ನು ಕೋರಿಕೆ. ಎಂಟು 2 ಎಂಬ ಅಂಕ ಗಳಿಕೆಯಲ್ಲಿ 6 ಅಂಕಗಳ ಮುನ್ನಡೆಯನ್ನ ಉಳಿಸಿಕೊಂಡಿದ್ದ ಕಿಶೋರ್ ಕೊಠಾರಿ ಅವರ ರೈನೋಸ್. ಪ್ರೇಮನಾಥ್ ಈ ದಾಳಿಯಲ್ಲಿ ಯಶಸ್ಸಿನ ಸಂಘಟಿತ ಹೋರಾಟವನ್ನ ಕಂಡುಕೊಳ್ಳುತ್ತಾ ಇದ್ದ ರೈನೋಸ್ ತನ್ನ ಆಟದ ಲಯವನ್ನ ಬದಲಿಸಿದೆ, ಆದರೂ ಯಶಸ್ಸಿನ ಅಲೆಯಲ್ಲಿ ತೇಲಿಕೊಡ್ತಾ ಇದ್ದ ಭಾಸ್ಕರ್ ಸೂಪರ್ ಡೂಪರ್ ದಾಳಿಯ ಯಶಸ್ಸಿನ ದಾಳಿಗಾರ.
ಬೋನಸ್ಗಳ ರಾಜನಾಗಿ ಭಾಸ್ಕರ್ ದಾಳಿಯಲ್ಲಿ ಯಶಸ್ಸನ್ನು ಕಂಡ್ರೆ 12-2 ಎಂಬ ಅಂಕಗಳಿಕೆಯಲ್ಲಿ 10 ಅಂಕಗಳ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ ಕಿಶೋರ್ ಕಟ್ಟಾರಿ ಅವರ ರೈನೋಸ್. ಸತತವಾಗಿ ಭಾಸ್ಕರ್ ಯಶಸ್ಸನ್ನು ಗಳಿಸಿಕೊಳ್ಳುತ್ತಾ ಇದ್ದಾರೆ. 13-3 ಎಂಬ ಅಂಕಗಳಿಕೆಯಲ್ಲಿದೆ. ಸೆಲೆಬ್ರಿಟಿ ಟ್ಯಾಕಲ್ ಸೆಲೆಬ್ರಿಟಿ ಕಬಡ್ಡಿ ಲೀಗ್ 2018 ಹಿನಿತ ಯೋಜಿ ಪೂರ್ವದ ಲೆಸುಗ್ ಉದಯ್ ಕೃಷ್ಣಯ್ಯ ಚಾರಿಟೇಬಲ್ ಟ್ರಸ್ಟ್ ನೇತ ಮಾಲಕರ ಚುತ್ತಿನ ಶ್ರೀಯುತ ಉದಯ್ ಶೆಟ್ಟಿ ಮುನಿಯಾಲ್ ನಮ್ಮ ಒಟ್ಟುಗುಲೇರು ಮೇರೇನು ನಮ್ಮ ಮಾತೇನಲ್ಲ ಪರವಾದ ಮೋಕೆಡು ಈ ಒಂಜಿ ಲೇಸುಗ್ ಎದುಕೊನೊಂದುಲ್ಲ ಅಂಚನೆ ಭಾಸ್ಕರ್ ಸತತವಾಗಿ ತನ್ನ ಮೀರಾ ಬೈಂದರ್ ನೇತ ಚೇರ್ಮನ್ ಅನ್ನ ಚುತ್ತಿನ ಶ್ರೀಯುತ ಗಿರೀಶ್ ಶೆಟ್ಟಿ ತಿಲ್ಲಾರ್ ಮೇರೆ ನಮ್ಮ ಒಟ್ಟುಗುಲೇರು ಉದ್ಯಮಿಲು ಮೇರೆಲ್ಲ ಈ ಪೊರ್ತುಡು ನಮ್ಮ ಮಾತೇನಲ್ಲ ಪರವಾದ ಮೋಕೆಡು ಎದುಕೊನೊಂದುಲ್ಲ ಬಹುಶಃ ಮೇರ್ಲ ನ್ಯಾಷನಲ್ ಮಟ್ಟದ ನಮ್ಮ ರಾಷ್ಟ್ರೀಯ ಮಟ್ಟದ ಇಂಚಿತ್ತಿನ ಒಂಜಿ ಕಬಡ್ಡಿನ ಆಯೋಜನೆ ಮಲ್ತದ ಎಡೇನ ಪೋಲಬೆತ್ತಿನ ಚುತ್ತಿನ ಉದ್ಯಮಿಲು ಶ್ರೀಯುತ ಗಿರೀಶ್ ಶೆಟ್ಟಿ ತೆಲ್ಲಾರ್ ಮೇರೆಲ್ಲ ಈ ಪೊರ್ತುಡು ಮೋಕೆಡು ಎದುಕೊನೊಂದುಲ್ಲ ಅಂಚನೆ ಎಸ್ ಪ್ರಮೋಟರ್ಸ್ ಮ್ಯಾಂಗ್ಳೂರ್ ನೇತ ಮಾಲಕೆರೆನ ಚುತ್ತಿನ ಶ್ರೀಯುತ ದರ್ಶನ್ ಮೇರ್ಲ ನಮ್ಮ ಒಟ್ಟುಗುಲೇರು ಮೇರೆಲ್ಲ ಈ ಪೊರ್ತುಡು ನಮ್ಮ ಮಾತೇನಲ್ಲ ಪರವಾದ ಮೋಕೆಡು ಆತ್ಮೀಯವಾದ ಎದುಕೊನೊಂದುಲ್ಲ ಮೋಹಿತ್ ಮತದಾಳಿಯಲ್ಲಿ ಸತತವಾಗಿ ದಾಳಿಯಲ್ಲೇ ತನ್ನ ಅನುಭವವನ್ನು ಧಾರೆ ಎರಿತಿರತಕ್ಕಂತಹ ಭಾಸ್ಕರ್ ರೈನೋಸ್ ತಂಡದ ಆಧಾರ ಸ್ತಂಭವಾಗಿ ನಿಧಾನವಾಗಿ ಒಂದಿಷ್ಟು ಪ್ರತಿರೋಧವನ್ನ ಕಂಡುಕೊಳ್ಳಬೇಕಾಗಿದ್ದ ಪಂದ್ಯದಲ್ಲಿ ಇದೀಗ ಏಕಮುಖವಾಗಿ ಪಂದ್ಯ ಸಾಗಿಕೊಳ್ತಾ ಇದ್ರೆ 13-4 ಎಂಬ ಅಂಕಗಳಿಕೆಯಲ್ಲಿದೆ. ತಡರಾಯ್ಡ್ ಮಾಡು ಎಲ್ಲವೇ ಮಡಿ ಅನ್ನುವ ಸ್ಥಿತಿಯಲ್ಲಿ ದಾಳಿಯಲ್ಲಿ ಅಂಕಗಳು 2 ಮಾತ್ರ, ಆದ್ರೆ ದಾಳಿ ಮಾತ್ರ ಅದ್ಭುತವಾಗಿತ್ತು. ಪ್ರಜ್ವಲ್ ಇದು ರೈನೋಸ್ ತಂಡ ಒಂದಿಷ್ಟು ಸಪೋರ್ಟರ್ಸ್ಗಳ ಬೆಂಬಲದಲ್ಲಿ ಪಂದ್ಯದಲ್ಲಿ ಒಂದಷ್ಟು ಹಿಡಿತವನ್ನ ಸಾಧಿಸಿಕೊಂಡಿದೆ. ಆಟಗಾರರಿಗೆ ಚೈತನ್ಯವನ್ನ ನೀಡುತ್ತಿರುವಂತಹ ಸಪೋರ್ಟರ್ಸ್. ಗೌರವಾನ್ವಿತ ಭೋಜರಾಜ್ ವಾಮಂಜೂರ್ ಅವರು ಆಗಮಿಸ್ತಾ ಇದ್ದಾರೆ. ಕರಾವಳಿಯ ಮತ್ತೋರ್ವ ಅದ್ಭುತ ಪ್ರತಿಭೆ.
16 ನವರಸ ರಾಜ ಭೋಜರಾಜ್ ವಾಮಂಜೂರು ಇದೀಗ ನಮ್ಮ ಜೊತೆ. 16-5 ಎಂಬ ಅಂಕ ಗಳಿಕೆಯಲ್ಲಿ ಪ್ರಜ್ವಲ್ ದಾಳಿಯಲ್ಲಿದ್ದಾರೆ. ಮತ್ತೋರ್ವ ಅತಿಥಿ ನಮ್ಮ ಜೊತೆ ಇದ್ದಾರೆ. ಮುಂಬೈ ಮಹಾನಗರದಲ್ಲಿ ಅನೇಕ ವರ್ಷಗಳಿಂದ ತುಳು ಕನ್ನಡ ಬಾಂಧವರ ಕಬಡ್ಡಿ ಪಂದ್ಯಾಕೂಟಗಳನ್ನು ಆಯೋಜನೆ ಮಾಡುವ ಮೂಲಕ ಕಬಡ್ಡಿಗೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರತಕ್ಕಂತಹ ಸುರೇಶ್ ಶೆಟ್ಟಿ ಏಯಾಡಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ ಕರಾವಳಿಯ ಪ್ರಥಮ ಸೆಲೆಬ್ರಿಟಿ ಕಬಡ್ಡಿ ಪಂದ್ಯಾವಳಿಗೆ. ಸತತವಾಗಿ ಒಂದಿಷ್ಟು ಯಶಸ್ಸಿನ ಅಲೆಯಲ್ಲಿದ್ದಂತಹ ರೈನೋಸ್ ಇದೀಗ ಸಂಪಂಗಿ ಬುಲ್ಸ್ ಒಂದಿಷ್ಟು ಪ್ರತಿರೋಧವನ್ನು ಕಂಡುಕೊಳ್ಳುತ್ತಾ ಇದೆ ಪಂದ್ಯದಲ್ಲಿ. ಮೋಹಿತ್ ಸತತವಾಗಿ ದಾಳಿಯ ಮುಂಚೂಣಿಯಲ್ಲಿದ್ರೆ ಇದರೊಂದಿಗೆ ಪ್ರಥಮಾರ್ಧ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದ್ರೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ಅಂಕ ಗಳಿಕೆಯಲ್ಲಿ 16-6 ಎಂಬ ಅಂಕ ಗಳಿಕೆಯಲ್ಲಿದೆ. 10 ಅಂಕಗಳ ಮುನ್ನಡೆಯಲ್ಲಿ ರೈನೋಸ್. ಕಬಡ್ಡಿಯ ಕಲಿಗಳಿಂದ ತುಂಬಿ ತುಳುಕುತ್ತಾ ಇರತಕ್ಕಂತಹ ಮಂಗಳೂರಿನ ಇಂಡೋರ್ ಸ್ಟೇಡಿಯಂ, ಇಲ್ಲಿ ನಡೆಯುವಂತಹ ಅದ್ಭುತ ಕಬಡ್ಡಿ ಇದು ಸೆಲೆಬ್ರಿಟಿ ಕಬಡ್ಡಿ ಲೀಗ್. ದ್ವಿತೀಯಾರ್ಧ 16-6 ಎಂಬ ಅಂಕ ಗಳಿಕೆಯಲ್ಲಿ ಪಂದ್ಯ ಆರಂಭವನ್ನು ಕಾಣುತ್ತಾ ಇದೆ. ಭಾಸ್ಕರ್ ಈ ಬಾರಿ ದಾಳಿಯಲ್ಲಿ ಮತ್ತೆ ದ್ವಿತೀಯಾರ್ಧದಲ್ಲೂ ಕೂಡ ಅದೇ ರೀತಿಯ ದಾಳಿಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಸತತವಾಗಿ ಅಂಕಗಳು ರೈನೋಸ್ ತಂಡದ ಖಾತೆಯನ್ನ ಸೇರಿಕೊಳ್ತಾ ಇದ್ರೆ ಮುನ್ನಡೆ ವೃದ್ಧಿಯನ್ನ ಕಾಣ್ತಾ ಇದೆ. ಅರ್ಜುನ್ ಕಾಪಿಕಾಡ್ ಹೊರಾಂಗಣವನ್ನ ಪ್ರವೇಶ ಮಾಡ್ತಾ ಇದ್ರೆ ನಮ್ಮ ಜೊತೆ ಮತ್ತೋರ್ವ ಸಮಾಜೋನ್ಮುಖಿ ಚಿಂತನೆಗಳ ಮೂಲಕ ಸಮಾಜದಲ್ಲಿ ಪರಿವರ್ತನೆಯನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾ ಬಂದಿರತಕ್ಕಂತಹ ಸಂದೀಪ್ ಶೆಟ್ಟಿ ಮರವೂರು, ನಿಮ್ಗೆ ಗೊತ್ತಿದೆ ಬೋನಸ್ ಖಚಿತತೆಯ ಮಾಹಿತಿ. ಅಮ್ಮನ ಕಡೆ ನಮ್ಮ ನಡೆ ಎಂಬ ಸಾವಿರಾರು ಭಕ್ತರ ನಡೆಯುವ ಮೂಲಕ ಕಟೀಲು ಕ್ಷೇತ್ರಕ್ಕೆ ಅಮ್ಮನ ಕಡೆ ನಮ್ಮ ನಡೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಮಾಡಿದಂತಹ ಸಂದೀಪ್ ಶೆಟ್ಟಿ ಮರವರು ಅಂಕಗಳು 2 ಸಂಪಂಗಿ ಬುಲ್ಸ್ ತಂಡದ ಪರವಾಗಿ ಖಾತೆಗೆ ಸೇರ್ಪಡೆಯಾಗ್ತಾ ಇದೆ. ಲೋಕೇಶ್ ಬ್ಯಾಕ್ ಕಿಕ್
11-18 ಎಂಬ ಅಂಕ ಗಳಿಕೆಯಲ್ಲಿದೆ. ಇಪ್ಪತ್ತೊಂದು 15 ಎಂಬ ಅಂಕ ಗಳಿಕೆಯಲ್ಲಿ ಅಂತಿಮ 5 ನಿಮಿಷಗಳಿದೆ. ಹದಿನೈದು 21-15 ಎಂಬ ಅಂಕ ಗಳಿಕೆಯಲ್ಲಿದೆ. ಸಮಾಜದಲ್ಲಿ ಅನೇಕ ರಂಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಶ್ರೇಷ್ಠ ಸಾಧಕರು ಅತಿಥಿ ಗಣದಲ್ಲಿ ನಮ್ಮ ಜೊತೆ ಇದ್ದಾರೆ. ಅದು ಕಬಡ್ಡಿ ಆಗಿರಲಿ, ಧಾರ್ಮಿಕ ಕ್ಷೇತ್ರವಾಗಿ ಇರಲಿ, ಶೈಕ್ಷಣಿಕ ರಂಗವಾಗಿರಲಿ. ಭಾಸ್ಕರ್ ಹೊರಾಂಗಣಕ್ಕೆ ಪ್ರವೇಶವನ್ನ ಕಂಡಂತೆಯೇ ಒಂದೊಮ್ಮೆ ಮುದುಡಿದಂತಿದ್ದ ಸಂಪಂಗಿ ಬುಲ್ಸ್ ತಂಡದ ಆಸೆಗಳು ಚಿಗುರುಡಿತಾ ಇದೆ. ಶ್ರೀ ದರ್ಶನ್ ಹೃದಯ ಅಂತರಾಳದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಗಿರೀಶ್ ಶೆಟ್ಟಿ ತೆಳ್ಳಾರ್ ಅವರ ಬಗ್ಗೆ ಹೇಳಿದ್ರೆ ಅನೇಕ ಯುವ ಪ್ರತಿಭೆಗಳಿಗೆ ಪ್ರೊ ಕಬಡ್ಡಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಂತಹ ಕೀರ್ತಿ ಗಿರೀಶ್ ಶೆಟ್ಟಿ ತೆಳ್ಳಾರ್ ಅವರಿಗೆ ಸಲ್ಲತ್ತೆ. ಈ ನಿಟ್ಟಿನಲ್ಲಿ ಕರಾವಳಿಯ ಅನೇಕ ಪ್ರತಿಭೆಗಳಿಗೆ ಕಬಡ್ಡಿಯಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ಕೊಡುವಲ್ಲಿ, ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ
ಎತ್ತಿದ ಕೈ ಗಿರೀಶ್ ಶೆಟ್ಟಿ. ಕೊನೆಯ 2 ನಿಮಿಷ ಮಾತ್ರ. 4 ಅಂಕಗಳ ಮುನ್ನಡೆಯಲ್ಲಿದೆ ರೈನೋಸ್. ಅಂತಿಮ 2 ನಿಮಿಷಗಳಿಗೂ ಕಡಿಮೆ ಅವಧಿಯ ಆಟವಷ್ಟೇ ಬಾಕಿ ಇದೆ. 4 ಅಂಕಗಳ ಮುನ್ನಡೆಯಲ್ಲಿ ರೈನೋಸ್. ತಂಡದ ಅದ್ವಿತೀಯ ಭಾಸ್ಕರ್ ಹೊರಾಂಗಣದಲ್ಲಿದ್ದಾರೆ. ಒಂದಷ್ಟು ಹೊಡೆತವನ್ನ ನೀಡುವಂತ ಪರಿಸ್ಥಿತಿಯೂ ಕೂಡ ಹೌದು. ಸಂಪಂಗಿ ಬುಲ್ಸ್ ತಂಡದ ಪರವಾಗಿ ಮೋಹಿತ್ ದಾಳಿಯಲ್ಲಿ ತನ್ನ ವರ್ಚಸ್ಸಿಗೆ ತಕ್ಕ ದಾಳಿಯಲ್ಲಿದ್ದಾರೆ. ಈತ ನಡುವೆ ಮತ್ತೋರ್ವ ಸಾಧಕಿ ನಮ್ಮ ಜೊತೆ ಇದ್ದಾರೆ. ಜಾವಲಿನ್ ಥ್ರೋ ಎಂಬ ವಿಶೇಷ ಕ್ರೀಡೆಯಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿ ಮೂಡಿ ಬಂದಂತಹ ಮಮತಾ ಬಂಗೇರಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸುತ್ತಾ ಇದ್ದಾವೆ. ಜಾವಲಿನ್ ಥ್ರೋ ನ್ಯಾಷನಲ್ ಚಾಂಪಿಯನ್ ಮಮತಾ. ಅಂತಿಮ ನಿಮಿಷವಿದೆ ದಾಳಿಯಲ್ಲಿ. ಕಣದಲ್ಲಿ ಅಂತಿಮ ನಿಮಿಷದ ಆಟವಷ್ಟೇ ಬಾಕಿ ಇದೆ. 4 ಅಂಕಗಳ ಮುನ್ನಡೆ. ಲೋಕೇಶ್ ಮನೇಲಾ, ಪ್ರತೀಕ್ ದಾಳಿಯಲ್ಲಿ. ತಪ್ಪುಗಳು ಪುನರಾವರ್ತನೆಯಾದರೆ ರೈನೋಸ್ಗೆ ಅಪಾಯ. ಇದರೊಂದಿಗೆ ರೈನೋಸ್ ಈ ಪಂದ್ಯವನ್ನ ಗೆದ್ದುಕೊಳ್ಳುತ್ತಾ ಇದ್ದ. ಅಂಕಗಳ ಆಧಾರದಲ್ಲಿ ನೋಡಬೇಕಾದ್ರೆ ನನ್ನ ಬಾರಿ ಬಂಗ್ಲೆಗೆ, ಆ ಬಂಗ್ಲದಲ್ಲೇ ಗಳಿಗೆ ಗೊರ ಬಾರಿ ಅಜನಗೆ. ಶಂಕರ ನನ್ನ ಬೊಡದಿ ಪಾಪಗೆ, ಆ ಸೋಲು ತುಲೆ ಪುಂಜುಮುನ ಮೇಟು ಏರಿಗೆ.